ಸೊಲ್ಮೇಲು ನಮ್ಮ ಕುಡ್ಲ ತುಳುವಾರ್ತೆಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ ಭಾರತ ವಿಕಾಸ ಯಾತ್ರೆಡು ಕೈಜೋಡಿಸೈನ ಕುಡ್ಲದ ನವಮಂಗಳೂರು ಬಂದರ್ಗು ಸೊಲ್ಮೆ ಮೆಚ್ಚುಗೆ ತೆರಿಪಾವೆಂದು ಕೇಂದ್ರದ ಬಂದರ್ ನೌಕಾಯಾನ ಜಲಸಾರಿಗೆ ಮಂತ್ರಿ ಸರ್ಬಾನಂದ ಸೋನೋವಾಲ್ ಪಂತೇರು ಡಿಲ್ಲಿಯ ಬುಧವಾರ ನವಮಂಗಳೂರು ಬಂದರ್ ಪ್ರಾಧಿಕಾರದ ಬಂಗಾರ ಪರ್ಬ ಉದಿಪನ ಮಲ್ತದು ಆರು ಪಾತೇರಿಯರು ಕುಡ್ಲದ ನವಮಂಗಳೂರು ಬಂದರ್ ಪ್ರಾಧಿಕಾರ ಎನ್ಎಂಪಿಇ 5ನೇ ವರ್ಷದ ಮುಗಿತದಿತ್ತದೆ ಬಂಗಾರ ಪರ್ಬದ ಉದಿಪನ ಲೇಸು ಡಿಲ್ಲಿದ ಭಾರತ್ ಮಂಡಪಂ ಬುಧವಾರ ನಡೆತದೆ ಬಂದರ್ ಪ್ರಾಧಿಕಾರದ ಗುರ್ಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಗುರ್ಕಾರ್ಮೆಡ್ ಕೇಂದ್ರದ ಬಂದರ್ ನೌಕಾಯಾನ ಬೊಕ್ಕ ಜಲಸಾರಿಗೆ ಮಂತ್ರಿ ಸರ್ಬಾನಂದ ಸೋನೋವಾಲ್ ಬಂಗಾರ ಪರ್ಬ ಉದಿಪನ ಮಲ್ತೇರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಒತ್ತು ಗುರ್ಕಾರ್ಯರು ಎಸ್ ಶಾಂತಿ ಬೊಕ್ಕ ಬಂದರ್ ಪ್ರಾಧಿಕಾರದ ಅಧಿಕಾರಿಲು ಮಂತ್ರಿಯರಿಗೂ ಬೊಕ್ಕ ಬಿನ್ನಿರಿಗೂ ಮರ್ಯಾದೆ ಸಂದೇತ ಮಲ್ತೇರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಮಾತೆರೆಲ್ಲ ಎದುಕೊಂದು ಪಾತೆರ್ದು ಕರೆನ 10 ವರ್ಷದಡಿ ಇಂಡಿಯನ್ ಪೋರ್ಟ್ ಸೆಕ್ಟರ್ ಈತ ಮಲ್ಲ ಮಟ್ಟುಡು ಅಭಿವೃದ್ಧಿ ಆಯ್ನ ಕೀರ್ತಿ ಸೋನೋವಾಲ್ರಿಗೆ ಸಂದಡು ಕುಡ್ಲ ಪರಶುರಾಮನ ಸೃಷ್ಟಿ ಭೂಮಿ ಅತಿವೃಷ್ಟಿ ಅನಾವೃಷ್ಟಿ ಓವುಲಾಯ್ಜಿ ಬಂದರ್ 100% ಸೋಲಾರ್ ಪವರ್ಡ್ ನಡೆಸನಿತ್ತಿದೆ ಆತ್ಮನಿರ್ಭರ್ ಕ್ಲೀನ್ ಪೋರ್ಟ್ ಗ್ರೀನ್ ಪೋರ್ಟ್ ಆದಂಡು 1975 1 ಲಕ್ಷ ಟನ್ ಕಾರ್ಗೋ ನಿರ್ವಹಣೆದ ಒಟ್ಟುಗು ಶುರು ಆಯ್ನ ಮಂಗಳೂರು ಬಂದರು ಇತ್ತೆ 41.1 ಮಿಲಿಯನ್ ಟನ್ ಕಾರ್ಗೋ ಸಾಧನೆ ಮಲ್ತದಂಡೆ 2020 ಕಾನಾಗ ಒಂದಿನ 5 ಮಿಲಿಯನ್ ಟನ್ಗೆ ಏರಾವನ ವಿಶ್ವಾಸ ಉಂಟು ಈ ಬಗೆಟ್ ರಾಜ್ಯ ಕೇಂದ್ರ ಸರ್ಕಾರ ಮಾತಾ ಅಧಿಕಾರಿಗಳಿಗೆ ಬೊಕ್ಕ ಎಂಆರ್ಪಿಎಲ್ ಎಂಸಿಎಫ್ ಎಚ್ಪಿಸಿಎಲ್ ಬಿಪಿಸಿಎಲ್ ಇಂಚ ಮಾತಾ ಸಂಸ್ಥೆಗಳಿಗೆ ಸೊಲ್ಮೆ ಸಂದಾವೆಂದು ಪಂಡಿನ ಅಕ್ಕರಾಜು ತುಳುರಾಣಿ ಗ್ರೇಟ್ ಫ್ರೀಡಮ್ ಫೈಟರ್ ಅಬ್ಬಕ್ಕ ಕಡೀರ್ದ ಸ್ವಾತಂತ್ರ್ಯ ಹೋರಾಟಗಾರ್ದೆ ಆದ ಈ ವರ್ಷ 500ನೇ ವರ್ಷ ಆಚರಣೆ ಮಲ್ತೊಂದುಲ್ಲ ಅಂದು ಪಂಡಿರು ರಾಣಿ ಅಬ್ಬಕ್ಕನ ಸಾಧನೆ ಬೊಕ್ಕ ನವಮಂಗಳೂರು ಬಂದರ್ ಪ್ರಾಧಿಕಾರದ 5ನೇ ವರ್ಷದ ಸಾಧನೆ ಬಗೆಟ್ ಸಾಕ್ಷ್ಯಚಿತ್ರ ಪ್ರದರ್ಶನ ಮಲ್ತೇರು ಮಂತ್ರಿ ಸರ್ಬಾನಂದ ಸೋನೋವಾಲ್ 5ನೇ ವರ್ಷಾಚರಣೆದ ಲೋಗೋ ಬಿಡುಗಡೆ ಮಲ್ತೇರು ಪೋರ್ಟ್ ಶಿಪ್ಪಿಂಗ್ ಮಂತ್ರಾಲಯದ ಜಂಟಿ ಕಾರ್ಯಂತಿರು ಲಕ್ಷ್ಮಣನ್ ಬಂದರ್ದ ಎಣ್ಮ ಯೋಜನೆಯಲ್ಲಿನ ಲೋಕಾರ್ಪಣೆ ಮಲ್ತದ ಎಡ್ಡೆಪ್ಪು ಬಯಕಿರು ಮಂತ್ರಿ ಸರ್ಬಾನಂದ ಸೋನೋವಾಲ್ ಪಾತಿರ್ದು ಲೋಕ ಮಿತ್ರ ನಾಯಕಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತ ವಿಕಾಸ ಯಾತ್ರೆಗೆ ಚಾಲನೆ ಕೊಡ್ತೇರು ಭಾರತ ವಿಕಾಸ ಯಾತ್ರೆಡು ನವಮಂಗಳೂರು ಬಂದರ್ ಬಾಕಿಲು ಬುಟ್ಟುದನು ಐಕಾದು ದುಂಬತ್ತನಿಕ್ಲಿಗೆ ಅಭಿನಂದನೆ ತೆರಿಪಾವ ಎಂದು ಪಂಡಿನ ಮಂತ್ರಿಯರು ನವಮಂಗಳೂರು ಬಂದರು ದೇಶದ 9ನೇ ಮಾಮಲ್ಲ ಬಂದರ ಆದಿತ್ಯದು ನಿರ್ವಹಣೆಡು ಒಂಜಿ ಬಾರಿ ಎಡ್ಡೆ ಬಂದರಾದುಂಡು 5 ವರ್ಷದಡೆ ಬಂದರ್ಗೆ ನಿಜವಾಯಿನ ಜಯ ತಿಕ್ಕದುಂಡು ಇತ್ತೆ ಉಪ್ಪುನ 48 ಮಿಲಿಯನ್ ಟನ್ ಕಾರ್ಗೋ ನಿರ್ವಹಣೆ ನರೇಂದ್ರ ಮೋದಿಯರ್ನ 2047 ದಿಟ್ಟಿದಂಚ 100 ಮಿಲಿಯನ್ ಟನ್ ಆವಡು ನಿಕ್ಲಿನ ಸೇವೆದ ಬಗೆಟ್ ಪೆರ್ಮೆ ಉಂಡು ಉಜ್ವಲ ಭವಿಷ್ಯ ನಿಕ್ಲಿನ ಆವಡಂದು ಕುಡ್ಲ ಬಂದರ್ಗೆ ಎಡ್ಡೆಪ್ಪು ಬಯಕೇರು ಎಚ್ಎನ್ ಅಶ್ವಥ್ ರಾಜೀವ್ ಜಲೋಟ ಕರ್ನಾಟಕ ಮೆರಿಟೈಮ್ ಬೋರ್ಡ್ದ ಸಿಇಒ ಬಾಲಚಂದ್ರ ಲೇಸಡು ಪಾಲ್ದೆತೊಂಡೇರು ದೇಶದೊರ್ಮಿದ ಬಂದರ್ಲಿನ ಅಧಿಕಾರಿಗಳು ನೌಕಾಯಾನ ಸಚಿವಾಲಯದ ಅಧಿಕಾರಿಗಳು ಕುಡ್ಲದ ನವಮಂಗಳೂರು ಬಂದರ್ದ ಅಧಿಕಾರಿಗಳು ಸಭೆಟ್ಟು ಪಾಲ್ದೆತೊಂಡೇರು ಒತ್ತುಗೂರು ಕಾರ್ದಿ ಎಸ್ ಶಾಂತಿ ಸೊಲ್ಮೆ ಸಂದೇರು ಅನುಜ್ ಬೊಕ್ಕ ಮಾನ್ವಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಗಗನಂ ಗಗನಾಕಾರಂ ಸಾಗರಸ್ ಸಾಗರೋಪಮಃ ನವಮಂಗಳೂರು ಬಂದರು ಪ್ರಾಧಿಕಾರಸ್ಯ ನವಮಂಗಳೂರು ಬಂದರು ಪ್ರಾಧಿಕಾರ ರೇವ ಸಮಂ Indian port sector, we all know, in the past 10 years has seen tremendous growth. The capacity of the Indian ports, both major and non-major, put together has improved by 92%. The cargo handling of all the ports, major, non-major put together, increased by 58%. The turnaround time of all the Indian ports has improved by 48%. The cruise passengers to India increased 4.5 times. So much positive change, so much improve in the Indian port sector. The credit goes to the leader of the sector, Shri Sarvananda Sonowal sir, for this. No Ativristi, no Anavristi, Mangaluru Samadra Patane, Parasurama Srushti, you all know, right from Malabar coast, right up to Karavali coast, parts of Goa, it's all the Srushti of Lord Parashurama. That's why it is divine, it is something different. New Mangalore Port has started its journey in the year 1975 with a humble beginning of less than 1 lakh tons of cargo. If you look back in the year 2024, New Mangalore Port has handled 46.1 million metric tons of cargo. Not only that, when we started the port in the year 1975,
it was through the governmental budgetary support. Now, New Mangalore Port is making a profit after tax of 420 crores. That's the amount of leap we are able to make. Sir, our port may be a small port, but I am very proud and happy to inform you that we are very profit-making port. दुनिया के सबसे लोकप्रिय नेता कुशल नेतृत्व की वजह से आज देश को शक्ति देने का काम किया है, विकास यात्रा को तेज गति देने का काम किया है। वही नेता है परम आदरणीय प्रधानमंत्री नरेंद्र मोदी जी। आज अगर हम यहां खड़ा होकर मिलकर न्यू मैंगलोर पोर्ट अथॉरिटी की गुणगान करने के लिए एकत्रित हुए हैं, ये जो असेंबली, ये जो माहौल, ये जो समाज, इस समाज को अगर किसी ने उजागर की है, मनोबल दी है, आत्मविश्वास 2 गुना से 3 गुना बढ़ाया है, वही है परम आदरणीय प्रधानमंत्री नरेंद्र मोदी जी। आज हमारे न्यू मैंगलोर पोर्ट अथॉरिटी की अध्यक्ष डॉक्टर रामन्ना जी ने पिछले 50 साल को उपलब्धि उन्होंने बताया, और किस किस भारतीय कुल में आप लोगों ने सफलता प्राप्त की है। उल्लेखनीय सफलता, सिर्फ सफलता ही नहीं, एग्जाम्पलरी सक्सेस स्टोरी यू हैव क्रिएटेड। कि अगले दिनों में परम आदरणीय प्रधानमंत्री जी ने जो 2 विजन हमें दी है हमारे मंत्रालय के लिए, पोर्ट शिपिंग वाटरवेज के लिए, इंडिया विजन 2030 और अमृतकाल विजन 2047, दोनों विजन को एक्शन में आर्टिकुलेट करने के लिए अलग अलग पोर्ट ने आधुनिक व्यवस्था खड़ा करने का निर्णय ली है। उनमें से एक है न्यू मैंगलोर पोर्ट, कि अगले लक्ष्य होगा हमारा 100 मिलियन मेट्रिक टन। टुडे दे हैव क्रॉस मोर देन 48 मिलियन मेट्रिक टन, बट दे वांट टू एनहांस their capacity and capability by 2047, so that as per the vision set by Honorable Prime Minister Narendra Modi ji, we could achieve our goal. ರಡ್ಡು ಚಕ್ರದ ಗಾಡಿ ನಿಯಂತ್ರಣ ತತ್ತದು ಮಾರ್ಗುಗು ಬೂರ್ದು ಜೋರದ ಪೆಟ್ಟೈನ ಜವನೆ ಧನುಷ್ ಪನ್ಪುನಾರು ತೀರ್ನ ಬೇಜಾರ್ತ ಸಂಗತಿ ಬಂಟ್ವಾಳ ತಾಲೂಕುದ ರಾಮಲ್ ಕಟ್ಟಿಡ್ ನಡತದಂಡು. ಬಂಟ್ವಾಳ ತಾಲೂಕುದ ರಾಮಲ್ ಕಟ್ಟಿಡ್ ರಡ್ಡು ಚಕ್ರದ ಗಾಡಿ ಪತ್ತು ತತ್ತದು ಮಗರ್ನಗ ಗಾಡಿಡಿತನ 23 ವರ್ಷ ಪ್ರಾಯದ ಜವನೆ ಧನುಷ್ ಪನ್ಪುನಾರೆಗೆ ಜೋರದ ಪೆಟ್ಟಾದ ಜೂವ ಕಳವಂದೇರು. ಬಂಟ್ವಾಳ ಪೊಸಮಾರ್ದ ಗೋಪಾಲ ಪನ್ಪುನಾರಿನ ಮಗಿ ಧನುಷ್ ಸರ್ವೆ ಇಲಾಖೆದ ಗುತ್ತಿಗೆ ಆಧಾರದ ಬೇಲೆಡಿತದು ಕುಡ್ಲದಂಚಿಡ್ದು ಬಂಟ್ವಾಳ ಪೊಸ್ಮಾರ್ದ ಇಲ್ಲಡೆ ಪೋಂದು ಪುನಗ ಅಂಗಾರಿ ಬೈಯಗು ತುಂಬೆ ರಾಮಲ್ ಕಟ್ಟೆ ತಿರ್ಗಸುಡು ಬೈಕ್ ಮಗರ್ದಂಡು ಜೋರದ ಪೆಟ್ಟಾಯಿನ ಅರೆನೆ ತುರ್ತು ಆಸ್ಪತ್ರೆಗೆ ಸಾಗಾದಿರು. ಆಂಡ ಅವಳು ಜೀವ ಪೋತುನುಂದು ಪೊಲೀಸರು ತಿರುಪಾದಿರು. ಬಂಟ್ವಾಳ ಟ್ರಾಫಿಕ್ ಪೊಲೀಸರು ಜಾಗಿಗೆ ಬತ್ತದು ಕೇಸ್ ದಿತೊಂದೇರು. ಬಂಟ್ವಾಳ ಪುರಸಭಾ ಸುತ್ತದ ಗಿರಿಗುಡ್ಡಿಡುಪುನ ಸರ್ಕಾರಿ ಪಾಲಿಟೆಕ್ನಿಕ್ ವಿದ್ಯಾಲಯಡುಪುನ ಪಿರ ಒರಿದ್ನ ವರ್ಗುಲಿನ ಆಂಜುಕ್ಲಿನ ಹಾಸ್ಟೆಲ್ಗೆ ಬಂಟ್ವಾಳ ತಹಸೀಲ್ದಾರ್ ಮಂಜುನಾಥ ಬತ್ತದು ಅಲ್ತ ವ್ಯವಸ್ಥೆನ ಬಗೆಟ್ ಮಾಹಿತಿ ದೆತೊಂದೇರು. ಬಂಟ್ವಾಳ ತಹಸೀಲ್ದಾರ್ ಮಂಜುನಾಥ ಬಂಟ್ವಾಳ ಪುರಸಭಾ ಸುತ್ತದ ಗಿರಿಗುಡ್ಡಿಡುಪುನ ಸರ್ಕಾರಿ ಪಾಲಿಟೆಕ್ನಿಕ್ ವಿದ್ಯಾಲಯಡುಪುನ ಪಿರ ಒರಿದ್ನ ವರ್ಗುಲಿನ ಆಂಜುಕ್ಲಿನ ಹಾಸ್ಟೆಲ್ದ ವ್ಯವಸ್ಥೆಲೇನು ತುಯರು ಪೋದವು ಬರೋ ಕಲ್ಪುನ ಜೋಕ್ಲಿಡ ಪಾತಿರ್ದು ಮಾಹಿತಿ ದೆತೊಂದೇರು. ಮೂಲ ಸೌಕರ್ಯಲಿನ ಬಗೆಟ್ ಪಿಂದೊನ್ನ ತಹಸೀಲ್ದಾರ್ ಮಂಜುನಾಥ ಗುಣಮಟ್ಟದ ತೆನಸಲಿನ ಒದಗಾಂದುಲ್ಲೇರಾಂದು ಜೋಕ್ಲಿಡ ಕೇಂದೇರು. ಪೊರ್ತುಗು ಸರಿಯಾದ ಹಾಸ್ಟೆಲ್ ಜೋಕ್ಲಿಗೆ ನಿಘಂಟು ಮಂತಿನ ತೆನಸುಲು ತಿಕ್ಕೊಂದುಂಡಾಂದು ಮಾಹಿತಿ ಕೇಂಡೇರು. ಹಾಸ್ಟೆಲ್ ತೆನಸಲಿನ ರಾಶಿ ಪಾಡ್ದೀಪುನ ಕೋಣೆ ಅಡ್ಪಿಲ್ ಮಾತ ತೂದು ಅಲ್ಪದ ನಿರ್ಮಲದ ಬಗೆಟ್ ಪಿಂದೊಂಡೇರು. ಕಂದಾಯ ನಿರೀಕ್ಷಕರು ಜೆ ಜನಾರ್ದನ, ಬಂಟ್ವಾಳ ಕಸ್ಬದ ವಿಇ ಕಾರ್ತಿಕ್, ಪಾಲಿಟೆಕ್ನಿಕ್ ಪ್ರಿನ್ಸಿಪಾಲರ್ ನರಸಿಂಹ ಭಟ್, ಮುಖ್ಯಸ್ಥರು ಸುಧಾಕರ ಸಿಎಸ್, ಪ್ರಥಮ ದರ್ಜೆ ಸಹಾಯಕರು ಹಮೀದ್, ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರು ಭುವನೇಶ್ವರಿ, ಬಿನ್ನೆರು ಉಪನ್ಯಾಸಕರು ಜಾರ್ಜ್ ಜಾನಿ ಈ ಪೊರ್ತುಡಿತ್ತೇರು.
ರೈಸ್ ಎಲ್ಲ ಮಾಮೂಲಿ ವೈಟ್ ರೈಸ್ ಅಲ್ಲ, ಬಾಯ್ಲ್ ರೈಸ್ ಅಂತ ಕೊಡೋದು. ಎಷ್ಟು ಜನ ವರ್ಕ್ ಮಾಡ್ತೀರಾ? ನಿಮಗೆಲ್ಲ ಸಂಬಳ ಕರೆಕ್ಟಾಗಿ ಕೊಡ್ತಾರಮ್ಮ? ಯಾವ್ದೆಲ್ಲ ಕರೆಕ್ಟ್ ಆಗುತ್ತಾ? ನೀವು ತೊಂದರೆ ಇಲ್ಲ ಇಲ್ಲಿ? ನೈಟ್ ಎಲ್ಲ ಮನೆಗೆ ನಿಮಗೆ ರೂಮ್ ಇಲ್ಲ, ಮನೆಗೆ ಹೋಗ್ತೀರಾ? ಮನೆಗೆ ಹೋಗ್ತೀರಾ? ನೀವು ಇರ್ತೀರಾ? ನೀವು ಅಡುಗೆ ಮಾಡಿ ಹೊರಡ್ತೀರಾ? ಊಟ ಎಲ್ಲ ಚೆನ್ನಾಗಿ ಕೊಡ್ತಾರಲ್ಲ, ಅದನ್ನೇ ಕಡಿಮೆ ಮಾಡಿದ್ವಿ. ಸೋಪು ಬ್ರಷ್ ಎಲ್ಲ ಕೊಡ್ತಾರಾ? ತಿಂಗಳಿಗೆ ಒಂದು ಸಾಕಾಗುತ್ತಾ? ಒಂದೇ ಸ್ನಾನ ಮಾಡೋದು. ಇದು ಟಾಯ್ಲೆಟಾ? ಮೂರಿಗೆ ಇದು ಕಾಲೇಜಿಂದ ಇದು ಅಲ್ವಾ? ಮ್ಯಾಥಮೆಟಿಕ್ಸ್ ಹುಳಾಗಿರೋದೇನು ಬರಲ್ಲ ಹಾಕಿ? ಇಲ್ಲ ಸರ್. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿ ಒಡಿಪು ಜಿಲ್ಲೆದ ನಿಲೆಡು ಕಾಪು ದಂಡ ತೀರ್ಥ ಸಮೂಹ ವಿದ್ಯಾಸಂಸ್ಥೆಲೆಡು ನಡಪೈನ ಧರ್ಮದ ಮಾಮಲ್ಲ ಉದ್ಯೋಗ ಮೇಳಡು ರಾಜ್ಯದ ಬೇತೆ ಬೇತೆ ಜಿಲ್ಲೆಲಿಡಿದು 4,000 ಜನ ಪಾಲ್ಗೊಂಡಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿ ಒಡಿಪು ಜಿಲ್ಲೆದ ನಿಲೆಡು ಕಾಪು ದಂಡ ತೀರ್ಥ ಸಮೂಹ ವಿದ್ಯಾಸಂಸ್ಥೆಲೆಡು ನಡಪೈನ ಧರ್ಮದ ಮಾಮಲ್ಲ ಉದ್ಯೋಗ ಮೇಳಡು ರಾಜ್ಯದ ಬೇತೆ ಬೇತೆ ಜಿಲ್ಲೆಲಿಡಿದು 4,000 ಜನ ಕಲ್ತದ ಕೆಲಸ ಬಯಕುನಕ್ಲು ಪಾಲ್ಗೊಂಡಿರು. ಜಸ್ಟ್ ಡಯಲ್ ಲಿಮಿಟೆಡ್, ಆಕ್ಸಿಸ್ ಬ್ಯಾಂಕ್, ಹೋಂಡಾ, ಲೆನ್ಸ್ಕಾರ್ಟ್, ಡಿಮಾರ್ಟ್, ಮಾರುತಿ ಸುಜುಕಿ, ಐಟಿಬಿಟಿ, ಆಟೋಮೊಬೈಲ್ ಎಜುಕೇಷನ್, ರಿಟೇಲ್ ಮಾರ್ಕೆಟಿಂಗ್, ಹೌಸ್ ಕೀಪಿಂಗ್, ಫಾರ್ಮಸಿ ಇನ್ಶೂರೆನ್ಸ್, ಬ್ಯಾಂಕ್ ಲೋನ್, ಬ್ಯಾಂಕಿಂಗ್, ಹೋಟೆಲ್ ಮ್ಯಾನೇಜ್ಮೆಂಟ್, ಎಲೆಕ್ಟ್ರಿಕಲ್ಸ್, ನರ್ಸಿಂಗ್ ಇಂಚಿತಿ ಎಲ್ಪೊಡ್ದು ಹೆಚ್ಚ ಕಂಪನಿಲು ಈ ಮಾಮಲ್ಲ ಉದ್ಯೋಗ ಮೇಳಡು ಕೈಜೋಡಿಸದ. ಕಾಪು ಬ್ಲಾಕ್ ಕಾಂಗ್ರೆಸ್ ಗುರುಕಾರ್ಯರು ವೈ ಸುಕುಮಾರ್ ಎದುಕೊಂಡಿರು. ಧರ್ಮದ ಮಾಮಲ್ಲ ಉದ್ಯೋಗ ಮೇಳನು ಕೈಗಾರಿಕಾ ಉದ್ಯಮಿ ಒಡಿಪುದ ಮನೋಹರ ಎಸ್ ಶೆಟ್ಟಿ ಉದಿಪನ ಮಲ್ತೇರು. ಉದ್ಯೋಗ ಮೇಳದ ಸಾರಥಿ ಕೆಪಿಸಿಸಿ ಪ್ರಚಾರ ಸಮಿತಿ ಗುರುಕಾರ್ಯರು ಬೊಕ್ಕ ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಪಾತಿರ್ದು ಕೆಲಸ ಇಜ್ಜಂದಿನ ಜವನ ಜವಂದಿಲೆಗಾದ ರಾಜ್ಯ ಬೊಕ್ಕ ಸ್ಥಳೀಯ ಮಟ್ಟದ ಎಲ್ಪೊಡ್ದು ಹೆಚ್ಚ ಕಂಪನಿಲಿಡಿದು ಈ ಉದ್ಯೋಗ ಮೇಳ ನಡಪಾದ. ಒಡಿಪು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ ಸೇರಿನಂಚ ರಾಜ್ಯದ ಬೇತೆ ಬೇತೆ ಕಡೆಡ್ದು ಜನ ಪಾಲ್ದೆತಂದು ಇತಿಹಾಸ ಸೃಷ್ಟಿ ಮಲ್ತದಿರೆಂದು ಕಂಡೇರು. ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ, ಒಡಿಪು ಜಿಲ್ಲಾ ಕಾಂಗ್ರೆಸ್ ಗುರುಕಾರ್ಯರು ಅಶೋಕ್ ಕುಮಾರ್ ಕೊಡವೂರು, ದುಂಬುದ ಶಾಸಕರು ಜೆಡಿ ನಾಯ್ಕ್, ಕರಾವಳಿ ಅಭಿವೃದ್ಧಿ ಮಂಡಳಿ ಗುರುಕಾರ್ಯರು ಎಂಎ ಗಫೂರ್, ನಾರಾಯಣಗುರು ಅಭಿವೃದ್ಧಿ ನಿಗಮದ ಗುರುಕಾರ್ಯರು ಮಂಜುನಾಥ ಪೂಜಾರಿ ಹೆಬ್ರಿ, ಕಾಪು ದಂಡತೀರ್ಥ ಸಮೂಹ ವಿದ್ಯಾಸಂಸ್ಥೆನ ಸಂಚಾಲಕರು ಡಾಣ ಪ್ರಶಾಂತ್ ಶೆಟ್ಟಿ, ಯೋಜನಾ ಪ್ರಾಧಿಕಾರದ ಗುರುಕಾರ್ಯರು ವಿಕ್ರಮ್ ಕಾಪು, ನಡಿಕೆರೆ ರತ್ನಾಕರ ಶೆಟ್ಟಿ, ಕಾಪು ದಿವಾಕರ ಶೆಟ್ಟಿ ಇಂಚ ಉದ್ಯೋಗ ಮೇಳದ ಉಸ್ತುವಾರಿಲು ಬೇತೆ ಬೇತೆ ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಈ ಪೊರ್ತುಡಿತ್ತೇರು. ಕಾಪು ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಗುರುಕಾರ್ಯರು ಜಿತೇಂದ್ರ ಫೋಟಾಡೋ ಸೊಲ್ಮೆ ಸಂದಾಯರು, ಶ್ರೀಧರ ಪಿಎಸ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಮಹಾತ್ಮ ಗಾಂಧೀಜಿಯವರು ಏನು ಉಲ್ಲೇಖ ಮಾಡಿದ್ದಾರೆ, ಉದ್ಯೋಗವನ್ನು ಒದಗಿಸಿಕೊಡು ಅನ್ನುವಂಥ ರೀತಿ ಕಾರ್ಯಕ್ರಮಕ್ಕೆ ಇವತ್ತು ಪ್ರಥಮ ಬಾರಿಗೆ ಕಾಪಿನಲ್ಲಿ ಇಂಥ ಬೃಹತ್ ಆದಂಥ ಒಂದು ಉದ್ಯೋಗ ಮೇಳವನ್ನು ನಾವು ಅಳವಡಿಸುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಯುವಕರ ಸಮಸ್ಯೆ ಅಂತ ಹೇಳಿದರೆ ಅದು ನಿರುದ್ಯೋಗ. ಆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಬೇಕಾಗಿದ್ದರೆ ನಾವು ಅವರಿಗೆ ಅವಕಾಶವನ್ನು ಒದಗಿಸಿಕೊಡಬೇಕು. ಆ ದೃಷ್ಟಿಯಿಂದ ಇವತ್ತು ಈ ಒಂದು ಕಾರ್ಯಕ್ರಮನ ಅಳವಡಿಸುವಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಇವತ್ತು ಇದರ ಪ್ರಯೋಜನವನ್ನು ಎಲ್ಲ ನಮ್ಮ ಯುವಕ ಯುವತಿ ವಿದ್ಯಾರ್ಥಿನಿಯರು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಕೇಳಿಕೊಂಡು ಸಾಧಾರಣ 66 ಕಂಪನಿಗಳು, ಅದರ ಜೊತೆಯಲ್ಲಿ 2-3 ಕಂಪನಿಗಳು ಸೇರ್ಪಡೆ ಆಗಲಿಕ್ಕಿದೆ. ಸಾಧಾರಣ 8,000ದಿಂದ 10,000 ಉದ್ಯೋಗಗಳು ಇವತ್ತು ಅವಕಾಶ ಇದೆ. ಸೊ ಎಲ್ಲರಿಗೆ ನಾವು ಮಕ್ಕಳಿಗೆ ಹೇಳ್ತಾರೆ, ಸೊ ಟೇಕ್ ಎನ್ ಆಪರ್ಚುನಿಟಿ. ಯಾವಾಗ ನಿಮಗೆ ಎಂಥ ಸಣ್ಣ ಜಾಬ್ ಇರಲಿ ಇದು ಇರಲಿ, ಆಪರ್ಚುನಿಟಿ ಬಿಡಬೇಡಿ. ಸೊ ಆಪರ್ಚುನಿಟಿ ನೀನು ಕನ್ವರ್ಟ್ ಮಾಡಿದರೆ ಯು ಕ್ಯಾನ್ ಬಿಕಮ್ ಅ ಗುಡ್ ಲೀಡರ್ ಆ್ಯಂಡ್ ಸಿ ದಟ್ ಯು ಶುಡ್ ನಾಟ್ ಬಿ ಅನ್ ಓನ್ಲಿ ಎಂಪ್ಲಾಯ್, ಯು ಶುಡ್ ಬಿ ಅನ್ ಎಂಪ್ಲಾಯರ್. ಯಾವಾಗ ನೋಡಿ ಎಂಪ್ಲಾಯರ್ ಆಗ್ಲಿಕ್ಕೆ ನೋಡಿ, ಸೊ ದಟ್ ನಮ್ಮ ಊರು ಒಳ್ಳೆ ಆಗ್ಬೋದು, ಊರು ಒಳ್ಳೆ ಆದರೆ ನಮ್ಮ ರಾಷ್ಟ್ರ ಒಳ್ಳೆ ಆಗ್ಬೋದು, ದೇಶ ಒಳ್ಳೆ ಆಗ್ಬೋದು. ಆಣಿದ ಕಾಲಡು ಸೂರ್ಯನಾರಾಯಣ ರಾವ್ ಹೋಟೆಲ್ ಉದ್ಯಮ ಶುರು ಮಲ್ತದು ಶ್ರಮಜೀವಿಯಾದ ಬದುಕು ಕಟ್ಟೋನಾರಂದು ಪ್ರದೀಪ್ ಕುಮಾರ್ ಕಲ್ಕೂರ ಪಂತೇರು. ಇಂಚಿಪ ಕರಿದು ಪೋಯಿನ ಜನತಾ ಡಿಲಕ್ಸ್ ಹೋಟೆಲ್ ಯಜಮಾನಿರು ಸೂರ್ಯನಾರಾಯಣ ರಾಯರಿಗೆ ಕುಡ್ಲಡ್ ನಡತ್ನ ಶ್ರದ್ಧಾಂಜಲಿ ಸಭೆಟ್ ಆರ್ ಪಾತೇರಿಯರು. ಕುಡ್ಲ ಬಲ್ಲಾಲ್ ಭಾಗದ 10 ಮುಡಿ ಸೌಧದ ಜನತಾ ಡೀಲಕ್ಸ್ ಹೋಟೆಲ್ ಯಜಮಾನಿರು ಸೂರ್ಯನಾರಾಯಣ ರಾವ್ ಇಂಚಿಪ ಕರಿದು ಪೋದಿತ್ತದು ಅಲ್ಲಿಗೆ ಶ್ರದ್ಧಾಂಜಲಿ ಸಂದಾಯರ ಸಾರ್ವಜನಿಕ ಸಭೆಯನ್ನು ಕುಡ್ಲದ ಶಾರದಾ ವಿದ್ಯಾಲಯಗಳು ಅಟ್ಟಣೆ ಮಲ್ತಿತ್ತೇರು. ಕಲ್ಕೂರ ಪ್ರತಿಷ್ಠಾನ ಈ ಸಭೆಯನ್ನು ಅಟ್ಟಣೆ ಮಲ್ತಿತ್ತದು ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ ಪಾತಿರ್ದು
ಸೂರ್ಯನಾರಾಯಣ ರಾಯರ್ನ ಸಾಮಾಜಿಕ ಕಾಳಜಿ ಬೊಕ ಸೇವಾ ಕಾರ್ಯಲೆನ್ ನೆಂಪು ಮಲ್ತೊಂಡೆರು. ಆನಿದ ಕಾಲೋಡು ಗ್ರಾಮೀಣ ಭಾಗೋಡ್ದು ಕುಡ್ಲಗ್ ಬತ್ತದು ಹೋಟೆಲ್ ಉದ್ಯಮ ಶುರು ಮಲ್ತದು ಐಟ್ ಶ್ರಮಜೀವಿಯಾದ ಬದುಕು ಕಟ್ಟೊನ್ನಾರಂದು ಪಂಡೇರು. ಶಾರದಾ ವಿದ್ಯಾಲಯದ ಗುರುಕಾರ್ಯರು ಡಾಕ್ಟರ್ ಎಂ ಬಿ ಪುರಾಣಿಕ್, ದುಂಬುದ ವಿಧಾನ ಪರಿಷತ್ ಸದಸ್ಯರು ಗಣೇಶ್ ಕಾರ್ಣಿ, ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ಕನ್ನಡ ಸಾಹಿತ್ಯ ಪರಿಷತ್ದ ದುಂಬುದ ರಾಜ್ಯ ಗುರುಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುನರೂರು, ಶಾರದಾ ವಿದ್ಯಾಲಯದ ಪ್ರಿನ್ಸಿಪಾಲರು ದಯಾನಂದ ಕಟೀಲ್ ಕಾರ್ಯಕ್ರಮಟ್ಟು ಸೂರ್ಯನಾರಾಯಣ ರಾಯರ್ನ ಫೋಟೋಕು ಪುರ್ಪ ಸಮರ್ಪಣೆ ಮಲ್ತದು ಶ್ರದ್ಧಾಂಜಲಿ ಸಂದಾಯರು. ಬಹುಶಃ ದಾವಣಗೆರೆ ಜನತಾ ಆ ವ್ಯವಸ್ಥೆಯ ಹೋಟೆಲ್ನ ಅವರಿಂದ ಮಾರ್ಗದರ್ಶನದ ನೆಲೆಯಲ್ಲಿ ಅವರು ತನ್ನ ಬದುಕನ್ನು ಅಲ್ಲಿಯೇ ಪ್ರಥಮವಾಗಿ ಹೋಟೆಲ್ ನಡೆಸಿದ್ರಂತೆ. ವೆಂಕಟೇಶ್ವರ ಭವನಲ್ವ ಏನಲ್ಲಿ ಮೇಲ್ಗಡೆಯಲ್ಲಿ ಸಂತೆಗೆ ಹೋಗಿ ಸೋಜಿ ವ್ಯಾಪಾರ ಮಾಡ್ತಿದ್ರಂತೆ. ಸೋಜಿ ವ್ಯಾಪಾರ ನೀವು ನೋಡಿ, ನಮ್ಮ ರಘುನಾಥ ಸೋಮೇಜಿಯವರ ತಂದೆಯವರೆಲ್ಲ ಸಂತೆಗೆ ಹೋಗಿ ಚೌಳಿಕೋಟು ವ್ಯಾಪಾರ ಮಾಡ್ತಿದ್ರಂತೆ. ಸುಮ್ಮನೆ ಒಬ್ಬ ಮನುಷ್ಯ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಆ ಥರದ ಶ್ರಮ ಜೀವನದೊಂದಿಗೆ ಬದುಕನ್ನು ಕಟ್ಟಿಕೊಂಡಂಥ ಜನರವರೆಲ್ಲ. ಅವರು ಚೌಳಿಕೋಡು ಸೋಮ್ಯಾಜಿಗಳಂತಲೇ ಕರೀತಿದ್ದದ್ದು ನೆನಪಿದ್ದಾರೆ. ಇವರು ಸೋಜಿ ವ್ಯಾಪಾರ ಸಂತೆಗೆ ಹೋಗಿ. ನಂತರ ದಾವಣಗೆರೆ ಪ್ರಥಮ ಇವತ್ತಿನ ವ್ಯಾವಹಾರಿಕವಾದಂಥ ಹೋಟೆಲ್ನ ಆಧುನಿಕ ಸ್ಪರ್ಶದೊಂದಿಗೆ, ಬಿಸಿ ಬಿಸಿಯಾದಂಥ ಇಡ್ಲಿಯೊಂದಿಗೆ, ವಡೆಯೊಂದಿಗೆ ಆ ಬೆಂಗಳೂರು ಮಾದರಿಯ ಹೋಟೆಲ್ನ ಉಡುಪಿ ಸಂಪ್ರದಾಯದ ಆಹಾರವನ್ನು ಆರಂಭ ಮಾಡಿದ್ದವರು ಶೆರೂನ್ ಹೋಟೆಲ್ ಕುಂದಾಪುರದಲ್ಲಿ. ಅವಾಗದು ಸುಮಾರು 45-50 ವರ್ಷದ ಹಿಂದೆ ಕಾಣ್ತದಲ್ಲ ಜೋಶಿ ಅವರದು, ಭಾಳ ದೊಡ್ಡ ಹೆಸರದು. ಜನತಾ ಡಿಲಕ್ಸಿದ್ದು ಊಟ ಅಂತ ಹೇಳಿದ ಕೂಡಲೇ ಊಟ ಬೇಡ ಅಂತ ಹೇಳುವವರಿಗೆ ಊಟ ಮಾಡಿ ಹೋಗುವ, ಅದರಲ್ಲಿ ಕಲಬರಕೆ ಇಲ್ಲ. ಏನು ನನಗೊತ್ತಿದೆ, ಕೆಲವು ಸಂದರ್ಭಗಳಲ್ಲಿ ತಯಾರು ಮಾಡಿದ ಅರ್ಧಕ್ಕರ್ಧ ಉಳಿದದ್ದಿದೆ. ಈ ಮನುಷ್ಯ ಅದನ್ನು ಹೋಗಿ ಗಟರಿಗೆ ಹಾಕು, ಇಲ್ಲದಿದ್ದರೆ ಮ್ಯಾನಿಪುಲೇಷನ್ನಲ್ಲಿ ಹೋಟ್ಲು ಭಾಳ ಬುದ್ಧಿವಂತೆ. ಅನ್ನ ಜಾಸ್ತಿ ಬೇಯ್ದು ಬಂದು ಹೋಗಿದ್ರೆ ಅದನ್ನು ಇಡುವ, ಮರು ದಿವಸ ಮೊಸರನ್ನ ಮಾಡುವ, ಇಲ್ಲದಿದ್ದರೆ ಬೇರೆ ಏನಾದರೂ ಅದಕ್ಕೆ ರೂಪಾಂತರ ಮಾಡುವಂಥ ವ್ಯವಸ್ಥೆ ಲಾಭದೃಷ್ಟಿಯಾಗ ಈ ವ್ಯಕ್ತಿ ಕ್ವಾಲಿಟಿಯ ಬಗ್ಗೆ ಕಾಂಪ್ರಮೈಸೇ ಇಲ್ಲ. ಆ ರೀತಿಯ ಒಂದು ಇಮೇಜನ್ನು ಸಮಾಜದ ಮೇಲೆ ಅವರು ಕ್ರಿಯೇಟ್ ಮಾಡಿ. ನಮ್ಗೆ ಗೊತ್ತಿದೆ, ನಾವಿಲ್ಲಿಗೆ ಬರುವ ಮೊದಲು ತಾಜ್ ಮಹಲ್ಗೆ ಏನು ಹೆಸರಿತ್ತು, 7-8 ಬ್ರ್ಯಾಂಚು ಏನೆಲ್ಲ ಸಾಧನೆ ಮಾಡಿತ್ತು ಉಡುಪಿ ಶ್ರೀನಿವಾಸನೇ ಇರುವಾಗ. ಅನಂತರದ ಹೊತ್ತಿನಲ್ಲಿ ಹರಿಕೃಷ್ಣನವರದ ಒಡ್ಡೋರಾಗ ಶುರುವಾಯಿತು. ಅನಂತರ ಬೇಕಾದಷ್ಟು ಹೋಟೆಲ್ಗಳಾಯಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಸ್ಯಾಹಾರದಲ್ಲಿ ಮುಖ್ಯವಾಗಿ ಶುಚಿ, ರುಚಿ ಮತ್ತು ಪರಿಶುದ್ಧತೆಗೆ ಗಮನ ಕೊಟ್ಟಂತಹ ಒಬ್ಬ ವ್ಯಕ್ತಿ ಸೂರ್ಯನಾರಾಯಣ. ಗೊಬ್ಬುನ ಉತ್ಸಾಹ ಇತ್ತನಲ ಶರೀರಕ್ಕೆ ನುಜಿ ಅಂಚಾದ ಬ್ಯಾಡ್ಮಿಂಟನ್ ಗೊಬ್ಬು ಬುಡೊಂದುಲ್ಲೆ ಅಂದೆ ದೇಶದ ಪುದರ್ಪೊಯಿ ಬ್ಯಾಡ್ಮಿಂಟನ್ ಸ್ಟಾರ್ ಸೈನಾ ನೆಹ್ವಾಲ್ ಒಡಿಪುಡು ಪಂತೇರೆ. ದೇಶದ ಪುದರ್ಪೊಯಿ ಬ್ಯಾಡ್ಮಿಂಟನ್ ಸ್ಟಾರ್ ಸೈನಾ ನೆಹ್ವಾಲ್ ಒಡಿಪುಗು ಬತ್ತದ ಕಾರ್ಯಕ್ರಮ ಒಂಜೆಟ್ ಪಾಲ್ದೆತೊಂದು ಸುದ್ದಿಕೂಟುಡು ಪಾತಿರ್ದು ಅರನ ಗೊಬ್ಬುದ ಬದುಕು ಬಗೆಟು ವಿವರ ಕೊಡ್ತೀರು. ತಾನ ಭಾರವಾಯಿನ ಹೃದಯಡು ಬ್ಯಾಡ್ಮಿಂಟನ್ ಬುಡೊಂದುಲ್ಲೆ ಗೊಬ್ಬುನ ಉತ್ಸಾಹ ಇತ್ತನಲ ಶರೀರಕ್ಕೆ ನುಜಿ ಕೋಚಿಂಗ್ ಕುರುಪುನ ಬಗೆಟು ತನಕ ಉಮೇದು ಇಜ್ಜಿಂದು ಪಂಡೀರು. ಹೈದರಾಬಾದ್ ಬ್ಯಾಡ್ಮಿಂಟನ್ ತರಬೇತಿ ಕುರುಪುನ ಭಾರಿ ಎಡ್ಡೆ ಅಕಾಡೆಮಿ ಉಂಡು ತನ್ನ ಕಂಡನಿಲ್ಲ ಗೋಪಿಸರ್ ಗಿತ್ತೆ ಸಹಾಯ ಮಲ್ತೊಂದುಲ್ಲೇರು. ಕೋಚಿಂಗ್ ಭಾರಿ ಕಷ್ಟ. ಗೊಬ್ಬುನೆಡ್ದಲ ಕೋಚಿಂಗ್ ಕುರುಪುನಕ್ಕೆ ಹೆಚ್ಚು ಪುಣೆ ಓಡಾಪುಂಡು. 10-15 ಗಂಟೆ ಉಂತದು ಬೊಬ್ಬೆ ಪಾಡೊಂದು ತರಬೇತಿ ಕುರುಪುನ ಸುಲಭ ಆತಂದು ಸೈನಾ ನೆಹ್ವಾಲ್ ಪಂಡೇರು. ಗೊಬ್ಬುಲೆಡು ಸೇರುನೆರೆ ಜೋಕ್ಲೆಗೆ ಉಮೇದು ಕುರುಪುನ ಕೆಲಸ ಮಲ್ತೊಂದುಲ್ಲೆ ಬ್ಯಾಡ್ಮಿಂಟನ್ ಮಾತ್ರ ಅತ್ತು ಮಾತಬಗೆತ ಗೊಬ್ಬುಡ್ಲ ಪಾಲ್ದೆತು ನೋಡು ಭವಿಷ್ಯಡು ಅಗತ್ಯ ಬೂರ್ಣ ಮಾತ್ರ ಅಕಾಡೆಮಿಡು ಸೇರುನ್ವೆ ಎಂದು ಅರ್ಪಂಡಿರು. ಇತ್ತೆ ಜೋಕ್ಲಿನ ಮೋಟಿವೇಟ್ ಮಲ್ಪಂಟಿ ಇಂಕ ಸಂತೋಷ ಉಂಡು. ಸಾಮಾಜಿಕ ಜಾಲತಾಣ ಬುಡ್ದು ಜೋಕ್ಲು ಮೈದಾನದಂಚಿ ಬರಡೊಂದು ಸೈನಾ ಪಂಡೇರು. ತನಕ ರಾಜಕೀಯಡು ಒವ್ವೇ ಉಮೇದಿಜ್ಜಿ ನರೇಂದ್ರ ಮೋದಿಯರ್ನ ಚಿಂತನೆ ಭಾರಿ ಇಷ್ಟ. ರಾಜಕೀಯ ನಾಯಕರ ನರೇಂದ್ರ ಮೋದಿ ತನ್ನ ಮೆಚ್ಚುಗೆದ ನಾಯಕೆ ಕರಿನ 21 ವರ್ಷಲೆಡ್ದು ಇಲ್ಲು ದೋಸ್ತಿಲು ತೆನಸ ಮಾತೆಲ್ನ ಬುಡ್ದು ಗೊಬ್ಬುದ ಕ್ಷೇತ್ರಡುಲ್ಲೆ ದಿಂಜ ಒತ್ತಡದ ಜೀವನ ನಡಪಾದೆ ಮಾತ ಕ್ಷೇತ್ರೊಡ್ಲ ಒತ್ತಡ ಉಪ್ಪುಂಡು. ಪ್ರಕಾಶ್ ಪಡುಕೋನೆ ಒರಿ ಲೆಜೆಂಡ್ ಅರನ ಅಪ್ಪೆ ನಾಡುಗು ಬತ್ತದು ಸಂತೋಷ ಆಂಡು ಎಂದು ಸೈನಾ ನೆಹ್ವಾಲ್ ಪಂಡೇರು. I think in Hyderabad we have the best academies. In fact, my husband is also helping Gopi sir now. So coaching is a difficult job. You need to put in more efforts than playing.
It's not very easy to stand 10 to 12 hours and shouting at the kids and make them champions. It was easier to hear, but it is tough to shout like that. But yeah, I think at the moment I'm a little busy with all the events and motivating young kids, and I hope that I can get as many as kids possible to come into sports, not only badminton but all the sports, because we are growing in sports also. But the thing is, yeah, Hyderabad has got many academies. It's just maybe in the future when I will really, if I want it, I will try for that. But at the moment I'm really happy motivating them, and I can see that Gopi sir and Kashyap and Guru, they all are doing excellently well as coaches. I can see their condition every day getting tired by coaching, because they just joined coaching and I've just stopped playing, so I will need some time to come out of that player mentality and get into coaching. But I will definitely motivate them. Kids need to come back to the ground and play much more, so that they like sports a lot more, because I see this, my niece also sometimes doesn't want to go and run, she also wants to play on the phone. So these are the things which I think the youngsters are getting into a little bit, but I just hope that they find, obviously you go ahead and do your time pass on the phone, but make it just little less time and more on the ground, and get a group of friends to play different sports, so that you get interest into sports as well. ಕನ್ನಡದ ಪುದರ್ಪೋಯಿ ಸಿನಿಮಾ ನಟ ಶಶಿಕುಮಾರ್ ಕಾರ್ಣಿಕದ ಪನೋಲಿಬೈಲ್ ಕಲ್ಲುಟ್ಟಿ ದೇವಸ್ಥಾನಗೂ ಬತ್ತಿದ್ದರು 10 ವರ್ಷದುಂಬು 6 ಕ್ಷೇತ್ರಗೂ ಪಂತಿನ ಪರಕ್ಕೆ ಬೂಟಿದ್ದೇರು. ಬಂಟ್ವಾಳ ತಾಲೂಕದ ಪನೋಲಿಬೈಲ್ ಕಲ್ಲುಟ್ಟಿ ಕಲ್ಕೂಡ ದೇವಸ್ಥಾನ ಭಾರಿ ಕಾರ್ಣಿಕದ ಕ್ಷೇತ್ರ ಅದಿತ್ತದು. ಮುಲ್ಪದ ಅಗಿಲು ಬುಕ ಕೋಲ 400 ಪುದರ್ಪೋದಿತ್ತದು. ಭಾರಿ ಜನ ಭಕ್ತರು ಬರೊಂದುಲ್ಲೇರು. ಕನ್ನಡ ಸಿನಿಮಾ ರಂಗದ ಪುದರ್ಪೋಯಿ ನಟ ಶಶಿಕುಮಾರ್ ದೇವಸ್ಥಾನಗೂ ಬಸದಿತ್ತೇರು. ಕಲ್ಲುಟ್ಟಿ ಕಲ್ಕೂಡ ದೈವಲಿಗೆ ಪರಕೆ ಪಾಡ್ದು ಇಂಬು ನಟ್ಟೊಂದು ಪ್ರಸಾದದ ತೊಂಡಿರು. ಕರೆನ 10 ವರ್ಷದೆಂಬು ಶಶಿಕುಮಾರ್ ಪಣೋಲಿಬೈಲು ದೇವಸ್ಥಾನಗೂ ಪರಕೆ ಪಂಡದಿತ್ತದು. ಈ ಸರ್ತಿ ಬತ್ತದು ಪರಕೆ ಬೂಟಿದೇರು. ಜೆಸಿಐ ಇಂಡಿಯಾದ ವಲಯ 15ನೇದ 2 ದಿನದ ವಲಯ ಸಮ್ಮೇಳನ ಕಹಳೆ 2021 ಜೆಸಿಐ ಕುಡ್ಲ ಸಾಮ್ರಾಟ್ ಘಟಕದ ದುಂಬಾಳ್ತಿಡು ಅಕ್ಟೋಬರ್ 17-14 ಸುಲ್ತಾನ್ ಬತ್ತಿರದ ಸ್ವಸ್ತಿಕ ವಾಟರ್ ಫ್ರಂಟ್ ನಡಪುನೊಂದು ಘಟಕದ ಗುರ್ಕಾರಿರು ಯತೀಶ್ ಪಂತೇರು. ಜೆಸಿಐ ಕುಡ್ಲ ಸಾಮ್ರಾಟ್ ಘಟಕದ ಗುರ್ಕಾರಿರು ಯತೀಶ್ ಕುಡ್ಲಡ್ ಸುದ್ದಿ ಪುಟುಡು ಪಾತಿರ್ದು. ಜೆಸಿಐ ಕುಡ್ಲ ಸಾಮ್ರಾಟ್ ಘಟಕದ ನಿಲ್ಲಿಟ್ಟು ಜೆಸಿಐ ಇಂಡಿಯಾದ ವಲಯ 15ನೇದ 2 ದಿನದ ವಲಯ ಸಮ್ಮೇಳನ ಕಹಳೆ 2021 ಅಕ್ಟೋಬರ್ 17-14 ಸುಲ್ತಾನ್ ಬತ್ತಿರದ ಸ್ವಸ್ತಿಕ ವಾಟರ್ ಫ್ರಂಟ್ ನಡಪುನೊಂದು ಪಂಡೇರು. ದಕ್ಷಿಣ ಕನ್ನಡ, ಒಡಿಪು ಬೊಕ ಉತ್ತರ ಕನ್ನಡ ಜಿಲ್ಲೆದ 1,000 ಜನ ಪ್ರತಿನಿಧಿಗಳು ಸಮ್ಮೇಳನಡು ಪಾಲ್ದೆತೊಂದಿರು. ಅಕ್ಟೋಬರ್ 17 ಬಯ್ಯ ಐನರೇಕ್ ಜೆಸಿಐ ದುಂಬುದ ರಾಷ್ಟ್ರೀಯ ಒತ್ತುಗುರ್ಕಾರಿರು ಪುರಂದರ್ ರೈ ಸಮ್ಮೇಳನ ಉದಿಪನ ಮಲ್ಪುವೆರು. ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ರೆಗ್ ಜೀವಮಾನದ ಸಾಧಕ ಪುರಸ್ಕಾರ ಕುರಿತು ಮರ್ಯಾದೆ ಮಲ್ಪುಡು. ಕರ್ನಾಟಕ ಜಾನಪದ ಅಕಾಡೆಮಿದ ದುಂಬುದ ಗುರ್ಕಾರ್ದಿ ಪದ್ಮಶ್ರೀ ಪ್ರಶಸ್ತಿಗೆ ಸಂದದ್ನ ಡಾ ಮಂಜಮ್ಮ ಜೋಗತಿ ವಿಶೇಷ ಉಪನ್ಯಾಸ ಕೊರ್ಪೇರು. ಜೆಸಿಐ ಇಂಡಿಯಾದ ಏರಿಯಾ ಎ ರಾಷ್ಟ್ರೀಯ ಒತ್ತುಗುರ್ಕಾರಿರು ಅಶೋಕ್ ಆರ್ಭಾಟ್, ಆಡಳಿತ ಸಮಿತಿ ಸದಸ್ಯರು ವೈ ಸುಕುಮಾರ್, ಜೆಸಿಐ ಇಂಡಿಯಾ ಫೌಂಡೇಶನ್ ನಿರ್ದೇಶಕರು ಅಲೆನ್ ರೋಹನ್ ಬಾಲ್ ಪಾಲ್ದೆತುನುವಿருந்து ಯತೀಶ್ ಪಂಡೇರು. ವಲಯ ಒತ್ತುಗುರ್ಕಾರಿರು ಸುಹಾಸ್ ಮರಿಕೆ, ಸಮ್ಮೇಳನ ಗುರ್ಕಾರಿರು ರಾಘವೇಂದ್ರ ಹೊಳ್ಳ, ವಲಯ ಕಾರ್ಯಂತರು ರವಿಚಂದ್ರ ಪಾಟಾಲಿ ಸುದ್ದಿ ಕೂಟೋಡಿತ್ತೇರು. 18 to 40 ಏಜ್ ಗ್ರೂಪ್ನವರಲ್ಲಿ ನಾಯಕತ್ವ, ತರಬೇತಿ ಸ್ಕಿಲ್ ಮತ್ತು ಅವರನ್ನು ಉತ್ತಮ ನಾಗರಿಕರಾಗಿ ಬೆಳೆಸಬೇಕು ಅಂತ ಯಾವುದೇ ಜಾತಿ ಧರ್ಮದ ಭೇದ ಭಾವ ಇಲ್ಲದೆ ಲಕ್ಷಾಂತರ ಯುವ ಜನರು ಈ ಸಂಘಟನೆಯಲ್ಲಿ ಇದ್ದಾರೆ. ಆ ಇಡೀ ಜೆಸಿಐ ಇಂಡಿಯಾ ಅಂತ ಹೇಳಿ ಅದನ್ನು ಸುಮಾರು ಒಂದು 27 ಝೋನ್ ಅಂತ ಡಿವೈಡ್ ಮಾಡ್ತೇವೆ. ನಮ್ಮ ಝೋನ್ 15 ಅಂತ ನಾವು ಕರಿತೇವೆ. ಆ ಝೋನಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ 3 ಜಿಲ್ಲೆಯನ್ನು ಒಳಗೊಂಡಂತಹ ಈ ಒಂದು ಜಿಯೋಗ್ರಫಿಕಲ್ ಏರಿಯಾಗೆ ನಾವು ಝೋನ್ 15 ಅಂತ ಹೇಳ್ತೇವೆ. ಇದರಲ್ಲಿ ಸುಮಾರು 55 ಲೋಕಲ್ ಆರ್ಗನೈಸೇಷನ್ ಅಂತ ಲೋಕಲ್ ಘಟಕಗಳು ಅಂತ ನಾವು ಕರೀತಾ ಇದ್ದೇವೆ. ಸೊ ಅಂತ ಎಲ್ಲ ಘಟಕದವರು ಒಟ್ಟಿಗೆ ಸೇರಿ ವರ್ಷದ ಅಂತ್ಯಕ್ಕೆ ಅವರು ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಿದ್ರು, ಅದಕ್ಕೆ ರೆಕಗ್ನಿಷನ್ಸ್ ಇರ್ಬೋದು ಮತ್ತು ಎಲ್ಲರನ್ನು ಒಟ್ಟಿಗೆ ಸೇರಿಸುವಂತಹ ಕಾರ್ಯಕ್ರಮವೇ ಝೋನ್ ಕಾನ್ ಅಂತ ಹೇಳುವಂಥದ್ದು. ಈ ವರ್ಷದ ಆತಿಥ್ಯವನ್ನು ಜೆಸಿಐ ಮಂಗಳೂರು ಸಾಮ್ರಾಟ್ ಇದರ ಮೂಲಕ ನಾವು ಮಾಡ್ತಾ ಇದ್ದೇವೆ. ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ ನಮ್ಮ ಅಧಿಕಾರದ ಅವಧಿ ಇರ್ತದೆ. ಜೆಸಿಐ ಸಂಸ್ಥೆ ಅನ್ನುವಂಥದ್ದು ನಾಯಕತ್ವದ ಸಂಸ್ಥೆ ಯಾಕೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಇಲ್ಲಿ ಒಬ್ಬರಿಗೆ ಒಬ್ಬ ಘಟಕಾಧ್ಯಕ್ಷನಾಗಿ, ಒಂದು ನಮ್ಮ LO ಪ್ರೆಸಿಡೆಂಟ್ ಆಗಿ ಅಥವಾ ವಲಯಾಧ್ಯಕ್ಷನಾಗಿ ಅಥವಾ ನಮ್ಮ ರಾಷ್ಟ್ರದ ಒಂದು ಜೆಸಿಐ ಭಾರತದ ಒಬ್ಬ ಅಧ್ಯಕ್ಷನಾಗಿ ಅಥವಾ ಜಗತ್ತಿನ ವರ್ಲ್ಡ್ ಪ್ರೆಸಿಡೆಂಟ್ ಆಗಿ ಅಧ್ಯಕ್ಷನಾಗ್ಲಿಕ್ಕೆ ಇರುವಂಥದ್ದು ಕೇವಲ 1 ವರ್ಷ, 365 ದಿನಗಳು ಮಾತ್ರ. ಸೊ ಈ ಅವಧಿಯಲ್ಲಿ ಅವರ ನಾಯಕತ್ವಕ್ಕೆ ಅವಕಾಶ ಇರ್ತದೆ. ಮುಂದಿನ ವರ್ಷಕ್ಕೆ ಮತ್ತೆ ಜನವರಿ 1ರಿಂದ ಹೊಸ ಘಟಕಾಧ್ಯಕ್ಷರು, ವಲಯಾಧ್ಯಕ್ಷರು ಈ ರೀತಿಯಾಗಿ ಆಯ್ಕೆ ಆಗ್ತಾರೆ.
ಅಂತಹ ಒಂದು ಆಯ್ಕೆ ಆಗುವಂತಹ ಸ್ಥಳ ನಮ್ಮ ವಲಯ ಸಮ್ಮೇಳನ. ಈ ಒಂದು ವಲಯ ಸಮ್ಮೇಳನ ಇಡೀ ನಮ್ಮ ಜನವರಿ 1ರಿಂದ ಇಲ್ಲಿಯವರೆಗೆ ಯಾರೆಲ್ಲ ಒಂದು ಘಟಕಾಧ್ಯಕ್ಷರಾಗಿ ಕಾರ್ಯಕ್ರಮಗಳು ಮಾಡಿರ್ತಾರೆ, ಬೇರೆ ಬೇರೆ ವಿಭಾಗಗಳನ್ನ ಪ್ರತಿನಿಧಿಸಿರ್ತಾರೆ, ಉತ್ತಮ ರೀತಿಯಲ್ಲಿ ಸಾಧನೆ ಮಾಡಿರ್ತಾರೆ, ಅವರಿಗೆ ಗೌರವಿಸಿ ಸನ್ಮಾನವನ್ನು ಮಾಡಿ ಅಥವಾ ಪ್ರಶಸ್ತಿಗಳನ್ನ ನೀಡುವಂತಹ ಒಂದು ಸಂದರ್ಭ ಇದರಲ್ಲಿರ್ತದೆ. ಶ್ರೀ ಬಾರ್ಕೂರು ಮಹಾಸಂಸ್ಥಾನ ಭಾರ್ಗವ ಬೋಡು ಶ್ರೀ ಸಂಸ್ಥಾನದ ದಶಮ ಸಂಭ್ರಮ ಸಂಕಲ್ಪ ಬಂಟ ಸಂಸ್ಕೃತಿ ಪರಂಪರೆ ಅನಾವರಣ ಜಿಲ್ಲಾ ಮಹಾಮಂಡಲದ ಅಧಿಕಾರದಿತೊನ್ನ ಲೀಸ್ ಅಕ್ಟೋಬರ್ 14 ಅಡ್ಯರ್ ಗಾರ್ಡನ್ ನಡಪೆರೆಯುತ್ತದೆ. ಕುಡ್ಲಡ್ ಐತ ಲೆಪ್ಪೋಲಿ ಬುಡುಗಡೆ ಮಲ್ತದೇರು. ಕುಡ್ಲ ಅಡ್ಯರ್ದ ಅಡ್ಯರ್ ಗಾರ್ಡನ್ದ BK ಶೆಟ್ಟಿ ಸಭಾಂಗಣಡು ಶ್ರೀ ಬಾರ್ಕೂರು ಮಹಾಸಂಸ್ಥಾನ ಭಾರ್ಗವ ಬೋಡು ಶ್ರೀ ಸಂಸ್ಥಾನದ ದಶಮ ಸಂಭ್ರಮ ಸಂಕಲ್ಪ ಬಂಟ ಸಂಸ್ಕೃತಿ ಪರಂಪರೆ ಅನಾವರಣ ಜಿಲ್ಲಾ ಮಹಾಮಂಡಲದ ಅಧಿಕಾರದಿತೊನ್ನ ಲೇಸ್ ಅಕ್ಟೋಬರ್ 14 ಐತರ ನಡಪೆರುಂಡು. ಲೇಸದ ಲೆಪ್ಪೋಲಿ ಬುಡುಗಡೆ ಕಾರ್ಯಕ್ರಮ ಕುಡ್ಲದ ಬಣ್ಸ್ ಹಾಸ್ಟೆಲ್ ಅಮೃತೋತ್ಸವ ಸಭಾಂಗಣಡು ನಡತಂಡೆ. ಶ್ರೀ ಬಾರ್ಕೂರು ಮಹಾಸಂಸ್ಥಾನ ಟ್ರಸ್ಟ್ದ ಕಾರ್ಯಗುರು ಡಾಕ್ಟರ್ ಎಂ ಮೋಹನ್ ಆಳ್ವ ಲೆಪ್ಪೋಲೆ ಬಿಡುಗಡೆ ಮಾಡಿದರು. ಜಿಲ್ಲಾ ಮಹಾಮಂಡಲ ತಾಲೂಕು ಮಂಡಲ ಸೇರಿದು ಎಣ್ಮ ಮಂಡಲದ ಅಧಿಕಾರದಿತ್ತು ನೆರೆಯುತ್ತದೆ. ಜವಾಬ್ದಾರಿಯನ್ನು ಪಟ್ಟಿರು ಜಿಲ್ಲಾ ಮಹಾಮಂಡಲದ ಮರ್ಯಾದಿ ಗುರುಕಾರ್ಯರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಗುರುಕಾರ್ಯರು ಆನಂದ ಶೆಟ್ಟಿ ಅಡ್ಯಾರ್ ಈ ಪೊರ್ತುಲಿತ್ತೇರು. ಅಡ್ಯಾರ್ ಗಾರ್ಡನ್ ಐತ ಒಂಜಿ ಉದ್ಘಾಟನಾ ಕಾರ್ಯಕ್ರಮ ಅದು ನಾನು ದುಮ್ಮಿಗೆ ಇಚ್ಚೋಡು ಮನ್ಪಿನ ಎಲ್ಲ ಈ ತೀರ್ಮಾನ ಉಂಡು. ನೆಕ್ಕೋಡ ದಿಕ್ಕಲ ಅಮೂಲ್ಯವಾದ ಸಲಹೆ ಸೂಚನೆ ತಿರುಗಿಕೊಂಡು ಪ್ರತಿ ಒಂಜಿ ಘಟಕದಲ್ಲ ಅವಳು ದಾದ ಆವೊಂದುಂಡು ಎಂಚಿನ ಆವೊಂದುಂಡು ಎಲ್ಲ ಎಂಚ ನಮ್ಮ ಸ್ವರೂಪ ಎಂಚಿನ ದಾಯಿ ಬಣ್ಣಗ ಇತರ ಲೆಕ್ಕ ಪ್ರಕಾರ 2:30 ಗಂಟೆದ ಉಲಾಯಿ ನಮ್ಮ ಅವಳು ಸೇರ್ನು ಪ್ರಾರಂಭಡು ಒಂಜಿ ಲಘು ಉಪಹಾರ ಮಲ್ಪನು 3 ಗಂಟೆದ ಬೊಕ್ಕ ಸಭಾ ಕಾರ್ಯಕ್ರಮ ಪ್ರಾರಂಭ ಆಪಿನಿ. ಅವು ಸಾಮಾನ್ಯ ಒಂಜಿ 5 ಗಂಟೆ ಬಿಟ್ಟ ಬೋದು 5 ಬೊಕ್ಕ ಒಂದೇ ಸಾಂಸ್ಕೃತಿಕ ಕಾರ್ಯಕ್ರಮ ಉಪ್ಪುನು ಬೊಕ್ಕ ನಮ್ಮ ಒಂಜಿ ಭೋಜನ ಮತ್ತು 5 ಬೊಕ್ಕ ಅಲ್ಪ ತರನು ಬೊಕ್ಕ ಇಡೀ ನಮ್ಮ ದಕ್ಷಿಣ ಜಿಲ್ಲೆದ ಎಡಮ ಮಂಡಲದಲ್ಲ ಒಂಜಿ ಪದಗ್ರಹಣದ ಬಂದಾಗ ನಮ್ಮ ಜವಾಬ್ದಾರಿ ಪದಗ್ರಹಣ ಬಂದಿದ್ದಾನೆ ಒಂಜಿ ಜವಾಬ್ದಾರಿ ತೊಂದಂಚಿನ ಘೋಷಣೆ ಆಪಿನ ಅವು ಮಾತ್ರ ಹಾನಿ ಆಪಿನ ಕಾರ್ಯಕ್ರಮ. ಮಂಜಿನಾಡಿ ಕೇಂದ್ರ ಜುಮ್ಮಾ ಪಳ್ಳಿಡು 5ನೇ ವರ್ಷದ ಉರೂಸ್ ಕಾರ್ಯಕ್ರಮ ಡಿಸೆಂಬರ್ 17 27 ಮುಟ್ಟ ನಡಪೆರೆ ಉಂಡು ಪಳ್ಳಿದ ಪ್ರಧಾನ ಕಾರ್ಯಂತಿರು ಅಜೀಜ್ ಪರ್ತಿಪಾಡಿ ಪಂತೇರು. ಉಳ್ಳೇಲ ತಾಲೂಕು ಮಂಜಿನಾಡಿದ ಕೇಂದ್ರ ಜುಮ್ಮಾ ಪಳ್ಳಿದ ಪ್ರಧಾನ ಕಾರ್ಯಂತಿರು ಅಜೀಜ್ ಪರ್ತಿಪಾಡಿ ಸುದ್ದಿ ಕೂಟುಡು ಪಾತಿರುದು. ಮಂಜಿನಾಡಿ ಕೇಂದ್ರ ಜುಮ್ಮಾ ಪಳ್ಳಿಡು ಅಂತ್ಯ ವಿಶ್ರಮಡುಪುನ ಅಸಯ್ಯದ್ ಇಸ್ಮಾಯಿಲ್ ವಲಿಯುಲ್ಲಾ ಅಲ್ ಬುಖಾರಿಯರ್ನ ಪುದರಡು ನಡಪುನ 5ನೇ ವರ್ಷದ ಉರೂಸ್ ಕಾರ್ಯಕ್ರಮ ಬರ್ಪುನ ಡಿಸೆಂಬರ್ 17 27 ಮುಟ್ಟ ಮರ್ಯಾದಿ ಗುರುಕಾರ್ಯರು ಸೈಯದ್ ಅಟಕೋಯ ತಂಗಳ್ ಕುಂಬ್ಳೆ ಗುರುಕಾರ್ಮಿಡು ನಡಪೆರೆ ಉಂಡು ಪಂಡಿರು. 10 ದಿನ ನಡಪುನ ಈ ಕಾರ್ಯಕ್ರಮಟು ಮುಖ್ಯ ಸಯ್ಯದಿರು ವಿದ್ವಾಂಸರು ವಾಗ್ಮಿಲು ರಾಜಕೀಯ ನಾಯಕರು ಪಾಲ್ಗೊಂಡಿರು. ಅಕಿರು ದಿನ ನುಪ್ಪುದಾನ ಸಮರ್ಪಣೆ ನಡಪೆರೆ ಉಂಡು ಅಜೀಜ್ ಪ್ರತಿಪಾಡಿ ಪಂಡಿರು. ಮಂಜಿನಾಡಿ ಕೇಂದ್ರ ಜುಮ್ಮಾ ಪಳ್ಳಿದ ಗುರುಕಾರ್ಯರು ಅಬ್ದುಲ್ ಅಜೀಜ್ ಮೈಸೂರು ಬಾವ, ಒತ್ತು ಗುರುಕಾರ್ಯರು ಮೊಯ್ದೀನ್ ಕುಟ್ಟಿ ಮುನೀರ್ ಬಾವ, ಆಲಿ ಕುഞ്ഞി ಪಾರೆ, ಪಣವು ಗುರುಕಾರ್ಯರು ಉಮ್ಮರ್ ಕುഞ്ഞി ಮೋರ್ಲಾ, ಕಾರ್ಯಂತರೈನ ಹಮೀದ್ ಆರಂಗಡಿ, ಬಾಪಾ ಕುഞ്ഞി, ಬಾವಕಟ್ಟೆಮಾರ್, ನವಾಜ್ ನರಿಂಗಾನ, ಇಬ್ರಾಹಿಂ ನಹಜನಿ, ಎಂ ಇಬ್ರಾಹಿಂ ಬೊಕ ಟಿ ಮೊಹಮ್ಮದ್ ಸುದ್ದಿ ಕೂಟುಡಿದ್ದೇರು. ನಮ್ಮ ಬುಸ್ತಾನುಲ್ ಉಲೂಮ್ ದರ್ಸ್ ಮತ್ತು ಜುಮಾ ಮಸ್ಜಿದ್ ಮಂಜನಾಡಿ ಇದರ ಗೌರವಾಧ್ಯಕ್ಷರಾದಂಥ ಸೈಯದ್ ಆಟಕೋಯ ತಂಗಲ್ ಕುಂಬೋಳ್ರವರು ನಮ್ಮ ಪ್ರವಾಸೋದ್ಯಮ ಕಟ್ಟಡದಲ್ಲಿ ನಮ್ಮ ಜಮಾತಿನ ಕಚೇರಿಯನ್ನು ದುವಾ ಮಾಡುವುದರ ಮೂಲಕ ಉದ್ಘಾಟಿಸಿದ್ದಾರೆ. ಮಾತ್ರವಲ್ಲ, ನಮ್ಮ ಮೀಟಿಂಗ್ ಸಭಾಂಗಣವನ್ನು ಕೂಡ ಅವರು ಉದ್ಘಾಟಿಸಿದ್ದಾರೆ. ಅನಂತರ ನುಸ್ರತುಲ್ ಇಸ್ಲಾಂ ಅಲ್ ಬದರಿಯಾ ಕಟ್ಟಡಕ್ಕೆ, ಅಂದರೆ ರೆಸಿಡೆನ್ಸಿಯಲ್ ಕಟ್ಟಡಕ್ಕೆ ಶಿಲಾನ್ಯಾಸವನ್ನು ಕೂಡ ಅವರು ನೆರವೇರಿಸಿದ್ದಾರೆ. ಇನ್ನು ಮುಂದಕ್ಕೆ ನಮ್ಮ ನುಸ್ರತುಲ್ ಇಸ್ಲಾಂ ಅಲ್ ಬದರಿಯಾದ ಈ ರೆಸಿಡೆನ್ಸಿಯಲ್ ಕಟ್ಟಡವನ್ನು ಕೂಡಲೇ ನಾವು ಪ್ರಾರಂಭಿಸಿ ಇನ್ನು ಒಂದು 3-4 ತಿಂಗಳೊಳಗೆ ಸಂಪೂರ್ಣ ಮಾಡುವಂತಹ ಉದ್ದೇಶವಿದೆ. ಅದು ಮಾತ್ರವಲ್ಲದೆ ಇನ್ನು ಉಳಿದಂತೆ ನಮ್ಮ ಹಲವಾರು ಇಲ್ಲಿ ಅಭಿವೃದ್ಧಿ ಕಾರ್ಯಗಳತ್ತ ನಾವು ಕೆಲವು ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ನಮ್ಮ ಈ ಮಸೀದಿಯ ಸುತ್ತ ಕಾಂಪೌಂಡ್ ಹಾಲ್ ಮಾಡುವ ಉದ್ದೇಶ ಮಾತ್ರವಲ್ಲ, ಇಲ್ಲಿ ಹಲವಾರು ಕಟ್ಟಡದಲ್ಲಿ ರಿಪೇರ್ ಮತ್ತು ರಿನಿವೇಷನ್ಗಳನ್ನು ಕೂಡ ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಇಡಗಿನಿಂದ ನಮ್ಮ ಕುಡ್ಲ ತುಳು ವಾರ್ತೆಗಳು ಮುಗಿಂಡು ಸೊಲ್ಮೇಲು.